ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಅಂಬಿಕಾದುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯ ಕೈ ಮುಗಿದು ಅಂಬುನಾರನ ವಾಣಿಯ ಪಾದ ಮುಗಿದು ಬಳುಗ ಒಣಿಬೇಡಿ ಕದಾ ಕಮನೀಯ ಜಗದಳಪು ಗೌರಿ ನಂದನ ವಿಭೂಜಿತ ಭಗವೋ ನಾರಾಯಣ ಅನಂತ ವಾರಾದಿ ಪುರಪತಿ ಭಜ ವಿಶ್ವನಾಥ ಭಜ ವಿಶ್ವನಾಥ ಭಜ ವಿಶ್ವನಾಥ
ಪಾರ್ವತಿ ಸ್ವಾಮಿ ಪರಮ ಪಾವನವಾದಂತ ಕೈಲಾಸಗಿರಿ ಇದು. ಉತ್ತರದ ಎತ್ತರದ ಬೆಟ್ಟ, ರಜತಾದ್ರಿ ಹಾಗಂತ ಹೇಳಿ ಬೆಳ್ಳಿಯಿಂದ ಆವರ್ತವಾದಂತ ಬೆಟ್ಟವೇನಲ್ಲ. ಹಿಮಚಲವಾದಂತ ಈ ಗಿರಿಗೆ ಸೂರ್ಯನ ಪ್ರಕಾಶಮಾನವತ್ತಾಗಿದ್ದಂತಹ ಸಂದರ್ಭದಲ್ಲಿ ಯಾವ ಕಡೆಯಿಂದ ನೋಡಿದರೂ ಬೆಳ್ಳಿಯಿಂದ ಆವರ್ತವಾದ ಬೆಟ್ಟದಂತೆ ಕಂಗೊಳಿಸುವುದರಿಂದ ಭಕ್ತಾದಿಗಳು ರಜತಾಗಿರಿ ರಜತಾಶೈಲ ಎಂಬುದಕ್ಕೆ ಕರೆಯುತ್ತಾರೆ. ಹಾಗಾದರೆ ಇಲ್ಲಿಯ ಆಕರ್ಷಣೆ ಏನು? ಇದು ಉತ್ತಮವಾದಂತ ಆಸನದಲ್ಲಿ ಆರೂಢರಾದವರು ಶಿವಪಾರ್ವತಿಯರು. ಈ ಕಡೆ ನೋಡಂತೆ ಗಣಪತಿ, ಸುಬ್ರಹ್ಮಣ್ಯ, ವೀರಭದ್ರ, ನವತ ಗಣಗಳು, ಧರ್ಮದೇವತೆಗಳು, ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಅವರು ಇವರು ಎಲ್ಲರೂ ಬಂದು ಸೇರಿದ್ದಾರೆ. ಸತ್ಯ. ಒಟ್ಟಿನಲ್ಲಿ ಹೇಳುವುದಾದರೆ ಪುಣ್ಯವಂತರ ಸಮಾವೇಶವೇ ಈ ಕಾಲಕ್ಕೆ ಒಳಗೊಂಡಂತೆ ಕಾಣುತ್ತಾ ಉಂಟು. ನಿಜ ಸ್ವಾಮಿ. ಇದನ್ನು ನೋಡುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತದೆ. ಓಹೋ, ಹಾಗಿದಂತ ಭಕ್ತರನ್ನು ಅನುಗ್ರಹಿಸುವುದು ನಿನ್ನ ಆದ್ಯ ಕರ್ತವ್ಯ ಏನು ಸರಿ. ಆದರೆ ಇಲ್ಲಿಗೆ ಬಂದ ಭಕ್ತಾದಿಗಳನ್ನು ಮಾತ್ರ ಅನುಗ್ರಹಿಸುತ್ತಾರೆ ಅಲ್ಲವೇ? ಇದು ಇಲ್ಲಿಂದಲೇ ಸಾಗುತ್ತಾ ಉಂಟು ಉಭಯ ನದಿಗಳೆರಡು, ವರುಣ ಮತ್ತು ಅತಿ ಎಂಬಂತೆ. ಇದರ ಸಂಗಮ ಕ್ಷೇತ್ರವೇ ವಾರಣಾಸಿ. ಅಲ್ಲಿ ವಿಶಾಲಾಕ್ಷಿಯಾಗಿ ನೀನು, ವಿಶ್ವನಾಥನಾಗಿ ನಾನು ನೆಲೆಗೊಂಡು ಭಕ್ತರನ್ನು ಪಡೆಯುತ್ತಾ ಬಂದವರಿದ್ದೇವೆ. ಅಷ್ಟು ಮಾತ್ರವೇ ಗೋಕರ್ಣದಲ್ಲಿ ಮಹಾಬಲೇಶ್ವರನಾಗಿಯೂ, ಮುರುಡೇಶ್ವರದಲ್ಲಿ ಮುರುಡೇಶ್ವರನಾಗಿಯೂ, ನೀಲೇಶ್ವರನಾಗಿಯೂ, ನೀಲಕಂಠನಾಗಿಯೂ, ಅಖಿಲೇಶ್ವರನಾಗಿಯೂ, ಹೆಚ್ಚೆಂಬಂತೆ ಬೆಂಕಿನಾಥೇಶ್ವರಲ್ಲಿ ಬೆಂಕಿನಾಥನಾಗಿಯೂ ನೆಲೆಗೊಂಡು ಭಕ್ತರನ್ನು ಪಡೆಯುತ್ತಾ ಬಂದವರಿದ್ದೇವೆ. ಹಾಗೂ ಬೆಂಕಿನಾಥೇಶ್ವರ ದರ್ಶನ ಭಾಗ್ಯವನ್ನು ಹೇಗೆ ಮಾಡುತ್ತಾರೆ? ಹೇಗೆ ಬಂದಂತ ಭಕ್ತಾದಿಗಳು ಮಾನಸ ಸರೋವರದಲ್ಲಿ ಶುಚಿರ್ಮೂರ್ತರಾಗಿ ಏಕಮನದಿಂದ ಪಂಚಾಕ್ಷರಿ ಜಪವನ್ನೇ ಜಪಿಸುತ್ತಾ ನಮ್ಮನ್ನೇ ಸ್ಮರಿಸ್ತಾ ಇದ್ದಾರೆ. ಬೆಂಕಿನಾಥೇಶ್ವರ ದರ್ಶನ ಭಾಗ್ಯವಾದದ್ದೇ ಆಗಿ ಎಲ್ಲರೂ ಹರ್ಷಭರಿತರಾಗಿದ್ದಾರೆ. ಯಾರು ಬೆಂಕಿನಾಥೇಶ್ವರ ನಂಬುತ್ತಾರೋ ಅವರನ್ನು ಕೈ ಬಿಟ್ಟವನಲ್ಲ ಈ ಬೆಂಕಿನಾಥೇಶ್ವರ. ಕಷ್ಟವನ್ನು ಹೊತ್ತು ತಂದಂತ ಅವರಿಗೆ ಸುಖದ ಅಮೃತ ಸಿಂಚನವಾಗಿದೆ. ಎಲ್ಲರೂ ಹರ್ಷೋಲ್ಲಾಸದಲ್ಲಿ ಇದ್ದಾರೆ. ಪಾರ್ವತಿ, ಇದು ನಮ್ಮ ಸಭೆಯ ಬಗ್ಗೆ ಆಯಿತು. ಆದರೆ ನಿನ್ನ ಮುಖವನ್ನು ನೋಡಿದೆಂಬಾದರೆ ನಿನ್ನಲ್ಲಿ ಏನೋ ಒಂದು
ಬದಲಾವಣೆ ಅಥವಾ ನನ್ನಲ್ಲಿ ಏನೋ ಒಂದು ಪ್ರಶ್ನೆ ಮಾಡುವ ತೆರವಾಗಿ ಕಾಣುತ್ತದೆ ಅಲ್ಲ, ಏನದು? ಸ್ವಾಮಿ ಸ್ವಾಮಿ ಹೀಗೆ ಬರ್ಬೇಕು. ಈ ಕೈಲಾಸದಲ್ಲಿ ಭಕ್ತರೆಲ್ಲರೂ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಇರುವ ವೇಳೆಯಲ್ಲಿ ನಾನು ತನ್ಮಯಳಾಗಿ ಹೋದವಳು ಸತ್ಯ. ಹಾಗಂತ ಹೇಳಿ ಈ ಹಿಂದೆ ನಾನು ದಾಕ್ಷಾಯಿಣಿ ಆಗಿದ್ದೆ. ತಂದೆ ಮಾಡುವಂತ ಯಾಗವನ್ನು ನೋಡಬೇಕೆನ್ನುವ ಆಸೆಯಿಂದ ನಿಮ್ಮಲ್ಲಿ ಕೇಳಿಕೊಂಡೆ. ತವರು ಮನೆಯಲ್ಲಿ ಮಾಡುವಂತ ಯಾಗವನ್ನು ನೋಡಬೇಕಾಗಿದೆ, ನಾವಿರುವರು ಹೋಗೋಣ ಸ್ವಾಮಿ ಎಂಬುದಾಗಿ ಕೇಳಿಕೊಂಡಂತ ಸಂದರ್ಭ ನೀವು ಹೇಳಿದಂತಹ ಮಾತು. ಆಮಂತ್ರಣವಿಲ್ಲದ ಯಾಗಕ್ಕೆ ಹೋಗುವುದು ಬೇಡ ಗೌರಿ ಎಂಬುದಾಗಿ ಹೇಳಿದಾಗ ತವರ ಮನೆಯ ಪ್ರೀತಿ ವಾತ್ಸಲ್ಯದಿಂದ ಹಠ ಹಿಡಿದು ನಿಮ್ಮ ಮಾತನ್ನು ತಿರಸ್ಕರಿಸಿ ಅತ್ತ ನಡೆದವಳು ಸತ್ಯ. ಹಾಗಂತ ಹೇಳಿ ಹೋದಂತ ಸಂದರ್ಭ ವಿಷಾದವೇ ನನಗೆ ಒದಗಿ ಬಂತು. ಅತ್ತ ನಿಮಗೆ ಹವಿಸಿಲ್ಲ ಎಂಬುದಾಗಿ ಮನಗಂಡಂತ ನಾನು ಯೋಗಾಗ್ನಿಯನ್ನೇ ಸೃಷ್ಟಿಸಿಕೊಂಡು ನನ್ನನ್ನೇ ನಾನೇ ದಯಿಸಿಕೊಂಡೆ. ಅಷ್ಟೇ ಅಲ್ಲ, ಮಗುದೊಮ್ಮೆ ನಿಮ್ಮನ್ನೇ ಪತಿಯಾಗಿ ಪಡೆಯಬೇಕೆಂಬ ಆಸೆಯಿಂದ ಪುನರಪ್ಪಿ ಪರ್ವತರಾಜನಿಗೆ ಮಗಳಾಗಿ ಪಾರ್ವತಿ ಎಂಬ ನಾಮಧೇಯದಿಂದ ಹುಟ್ಟಿಕೊಂಡೆ. ನಿಮ್ಮನ್ನೇ ವರಿಸಬೇಕೆಂಬುದಾಗಿ ತಪಸ್ಸನ್ನು ಆಚರಿಸಿದೆ. ಯಾವ ರೀತಿ? ಬರೀ ಎಲೆಗಳನ್ನೇ ತಿಂದು ಬದುಕಿದ್ದರಿಂದ ಅಪರ್ಣ ಎನ್ನುವ ಹೆಸರು ನನಗೆ ಬಂತು ಸ್ವಾಮಿ. ಅಷ್ಟೇ ಅಲ್ಲ, ಇದರಿಂದ ಲೋಕಕ್ಕೊಂದು ಪಾಠ. ಯಾವ ರೀತಿ ಗಂಡನ ಮಾತನ್ನು ಮೀರಿದ ಯಾರು ನಡೆಯುತ್ತಾರೋ ಅಂತಹ ಹೆಂಡತಿಗೆ ದುರ್ಗತಿ ಬರುತ್ತದೆ ಎಂಬುದಾಗಿ ತೋರಿಸಿಕೊಟ್ಟವಳು ನಾನು ದಾಕ್ಷಾಯಿಣಿ ಆಗಿ. ಅಷ್ಟೇ ಅಲ್ಲ, ಅನವರತವು ಗಂಡನ ಸೇವೆಯನ್ನು ಮಾಡುತ್ತಾ ದಿವ್ಯ ಸ್ಥಾನವನ್ನು ಪಡೆಯಬಹುದು ಎಂಬುದಾಗಿ ಪಾರ್ವತಿಯಾಗಿ ನಾನು ತೋರಿಸಿಕೊಟ್ಟಿದ್ದೇನೆ ಸ್ವಾಮಿ. ಹಾಗಂತ ಹೇಳಿ ನನ್ನ ಮನಸ್ಸು ಇಲ್ಲಿಲ್ಲ ಸ್ವಾಮಿ. ನೀವು ಹೇಳಿದ ಹಾಗೆ
ಕೈಲಾಸದಲ್ಲಿ ಇಲ್ಲವೇ ಇಲ್ಲ. ಏನಾಯ್ತು? ಕಾರಣ ಇದೆ. ಹ. ಸೃಷ್ಟಿಯ ಕಾರ್ಯ ಬ್ರಹ್ಮನಿಗೆ ಅದೆಷ್ಟೋ ಜೀವರಾಶಿಗಳನ್ನು ಸೃಷ್ಟಿಯನ್ನು ಮಾಡುತ್ತಾನೆ. ನಿಜ. ಅಂಡಜ, ಪಿಂಡಜ, ಯೋನಿಜ, ಉದ್ವಿಜ, ಶ್ವೇತಜ, ಝರಾಯಿಜ, ಇಚ್ಛ, ಪ್ರಿಯ, ಆಕಸ್ಮಿಕ ಎನ್ನುವ ರೀತಿಯಲ್ಲಿ ದಿನವೊಂದಕ್ಕೆ 9 ಬಗೆಯಲ್ಲಿ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಯನ್ನು ಮಾಡುತ್ತಾನೆ ಬ್ರಹ್ಮದೇವ. ಹೌದು. ಅದರಲ್ಲಿ 60 ಲಕ್ಷ ಜೀವಿಗಳನ್ನು ಭೂಮಿಯ ಮೇಲೂ ಇನ್ನು ಉಳಿದ 24 ಲಕ್ಷ ಜೀವಿಗಳನ್ನು ನೀರಿನ ಮೇಲೂ ಸೃಷ್ಟಿಯನ್ನು ಮಾಡುತ್ತಾನೆ. ಆ ಜೀವಿಗಳಿಗೆ ವಿದ್ಯೆಯನ್ನು, ಬುದ್ಧಿಯನ್ನು, ಉದ್ಯೋಗವನ್ನು ಹಣೆಯಲ್ಲಿ ಬರೆಯುವನು ಬ್ರಹ್ಮದೇವನೇ ಆಗಿದೆ. ಕೆಲಸ ಕಾರ್ಯ ಆಗಿದೆ. ಹಾಗಂತ ಹೇಳಿ ಇಷ್ಟು ಜೀವಿಗಳಲ್ಲಿ, ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜೀವಿ ಯಾವುದೆಂಬುದಾಗಿ ಕೇಳಿದಾಗ ಮಾನವ ಮಾನವ ಜನ್ಮ ಹಾ. ಶ್ರೇಷ್ಠ ಜನ್ಮ ಎನ್ನುವುದು. ಶ್ರೇಷ್ಠ ಜನ್ಮ. ಹೌದು. ಕರ್ಮ ಭೂಮಿಯಲ್ಲಿ ಹುಟ್ಟುತ್ತಾನೆ. ಭೂಲೋಕದಲ್ಲಿ ಅವನ ವಾಸವಾಗಿದೆ. ಸ್ವಾಮಿ, ಈಗ ಅವನ ಬುದ್ಧಿವಂತಿಕೆ ಹೆಚ್ಚಾಯ್ತೋ ಏನು? ಯಾಕೆ? ಹೌದು, ಮನುಷ್ಯನು ಅಧರ್ಮದ ಹಾದಿಯನ್ನು ತುಳಿಯುತ್ತಾ ಇದ್ದಾನೆ. ನಾನು ನನ್ನಿಂದ ಎಂಬ ಅಹಂಕಾರದ ಮಾತನ್ನು ಆಡುತ್ತಾ ಇದ್ದಾನೆ. ಅಷ್ಟೇ. ಅಷ್ಟೇ ಸಹಜ ತಾನೆ. ಅದು ಇದ್ದದ್ದೇ ಕರ್ಮಭೂಮಿ ಎಂಬುದಾಗಿ ಹೇಳುತ್ತಾರೆ. ಹೌದು. ಯಾಕೆ? ಮಾಡಿದಂತಹ ಕರ್ಮವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಭೂಮಿಯೇ ಸಶಕ್ತವಾದ ಪ್ರದೇಶವಾಗಿದೆ, ಭೂಮಿಯಾಗಿದೆ. ಆದ್ದರಿಂದ ಅಲ್ಲಿ ಅರಿತು ನಡೆಯಬೇಕಿತ್ತು ಮಾನವ. ಆದರೆ ಅರಿತು ನಡೆಯುತ್ತಾ ಇಲ್ಲ. ಅಧರ್ಮವನ್ನೇ ತಾಂಡವಾಡುತ್ತಾ ಇದೆ. ಎಲ್ಲರಲ್ಲೂ ಅಧರ್ಮ ಕಾಣುತ್ತಾ ಇದೆ. ಹೇಗೆ? ಸ್ವಾಮಿ, ಕಳ್ಳತನ ಮಾಡುವುದು, ದರೋಡ ವಂಚನೆ ಮಾಡುವುದು, ಆಹಾ. ಹೆಣ್ಣು ಗಂಡಿಗೆ ಮೋಸ ಮಾಡುವುದು, ಗಂಡು ಹೆಣ್ಣಿಗೆ ಮೋಸ ಮಾಡುವುದು, ಹೌದು. ಕೈ ಹಿಡಿದ ಹೆಂಡತಿಗೆ ಗಂಡ ಮೋಸ ಮಾಡುವುದು, ಗಂಡ ಹೆಂಡತಿಗೆ ಮೋಸ ಮಾಡುವುದು. ಅಷ್ಟೇ ಅಲ್ಲ, ಅಷ್ಟೇ. ವೃದ್ಧಾಪ್ಯದಲ್ಲಿ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಬೇಕೆಂಬುದಾಗಿ ತಂದೆ ತಾಯಿ ಆಸೆ ಪಡೆಯುತ್ತಾರೆ. ನಿಜ. ಯಾಕೆ? ನಡೆದಾಡುವುದಕ್ಕೆ ಆಗುವುದಿಲ್ಲ. ಹ್ಮ್. ಅಷ್ಟೇ ಅಲ್ಲ, ನಮ್ಮನ್ನು ನೋಡಿಕೊಳ್ಳಬೇಕು, ಅನ್ನವನ್ನು ಕೊಟ್ಟು ಸಲಹಬೇಕು ಎನ್ನುವ ಆಸೆಯಿಂದ ಬೆಳೆಸುವಾಗ ಆಸೆಯನ್ನು ಕಲ್ಪಿಸಿಕೊಂಡು ಬೆಳೆಸುತ್ತಾರೆ ಮಕ್ಕಳನ್ನು. ಆದರೆ ಮಕ್ಕಳು ಯುವನ ಪ್ರಾಯಕ್ಕೆ ಬಂದ ಮೇಲೆ ಏನು ಮಾಡುತ್ತಾರೆ? ವೃದ್ಧಾಪ್ಯದಲ್ಲಿ ಇರುವಂತಹ ತಂದೆ ತಾಯಿಗಳನ್ನು ನೋಡಿದಲ್ಲಿ ನಮ್ಮ ಮರ್ಯಾದೆಗೆ ಕುಂದು ಬರುತ್ತದೆ. ಯಾರಾದರೂ ನೋಡಿದಲ್ಲಿ ನಗಾಡುತ್ತಾರೆ. ಆಸೆ ಇದ್ದರೂ ಕೂಡ ಅಂತಹ ಹೇಯವಾದ ಕೃತ್ಯಕ್ಕೆ ಕೈ ಹಾಕುತ್ತಾರೆ. ಯಾವ ರೀತಿ? ವೃದ್ಧಾಶ್ರಮಕ್ಕೆ ಕಳಿಸಿಕೊಡುತ್ತಾರೆ ಸ್ವಾಮಿ. ಹೌದು. ಹೌದು. ಆದರೆ ಇದ್ದು ಗೊತ್ತಿದ್ದು ಮಾಡುತ್ತಾ ಇದ್ದಾರೆ ಅಧರ್ಮದ ಹಾದಿಯನ್ನು. ಹಾಗಂತ ಹೇಳಿ ಪೂರ್ವಜರು ತೋರಿಸಿಕೊಟ್ಟವರಿದ್ದಾರೆ. ದೇವರನ್ನು ಯಾವ ರೀತಿ ಪೂಜಿಸಬಹುದು ಎಂಬುದಾಗಿ ಋಷಿಮುನಿಗಳು ತೋರಿಸಿಕೊಟ್ಟವರಿದ್ದಾರೆ ಸ್ವಾಮಿ. ಪಾಡ್ಯದ ತಿಥಿಯ ದಿವಸ ಗೋವಿನ ಪೂಜೆಯನ್ನು ಮಾಡಬಹುದು. ಗೋವಿನ ಪೂಜೆಯನ್ನು ಮಾಡಿದಲ್ಲಿ ದೇವರು ದೇವತೆಗಳ ಆಶೀರ್ವಾದ ಎನ್ನುವುದು ಸಿಕ್ಕುತ್ತದೆ. ಅಷ್ಟೇ ಅಲ್ಲ, ಕಾಮಧೇನುವಿನ ಆಶೀರ್ವಾದವೂ ಸಿಗುತ್ತದೆ. ಕಾಮಿಸಿದನ್ನು ಕೊಡುವಂತಹ ಕಾಮಧೇನುವಿನ ಆಶೀರ್ವಾದ ಸಿಕ್ಕಿದಲ್ಲಿ ಇನ್ನೇನು ಬೇಕು ಸ್ವಾಮಿ? ಅಷ್ಟೇ ಅಲ್ಲ, ಬಿದಿಗೆ ದಿವಸ ಬ್ರಹ್ಮದೇವರ ಪೂಜೆ, ಸೃಷ್ಟಿಕರಿಯ ಕಾರ್ಯ ಮಾಡಿದಂತಹ ಬ್ರಹ್ಮನ ಪೂಜೆಯನ್ನು ಮಾಡಬಹುದು. ಅಷ್ಟೇ ಅಲ್ಲ, ಆ ಕಾರ್ಯವನ್ನು ಪೂಜಿಸಿದಲ್ಲಿ ಮಾಡಿದಂತಹ ಪಾಪಗಳೆಲ್ಲವೂ, ಲೇಷಗಳೆಲ್ಲವೂ ನಾಶವಾಗಿ ಹೋಗಬಹುದು. ಅಷ್ಟೇ ಅಲ್ಲ, ಅದನ್ನು ಮಾಡಲಿಕ್ಕೆ ಆಗದೆ ಇದ್ದಲ್ಲಿ ಬ್ರಹ್ಮಾರ್ಪಣವೂ ಇದೆ ಸ್ವಾಮಿ ಬ್ರಹ್ಮದೇವರಿಗೆ. ಬ್ರಹ್ಮನಿಗೆ ಸಲ್ಲುವಂತದ್ದು. ತದಿಗೆ ದಿವಸ ಗೌರಿಯ ಪೂಜೆ, ಅಂತ ನನ್ನ ಪೂಜೆ ಸ್ವಾಮಿ. ಯಾವ ರೀತಿ? ಮದುವೆ ಆಗದ ಅಂತ ಹೆಣ್ಣು ಮಕ್ಕಳು ಮಂಗಳ ಗೌರಿ ವಿರುದ್ಧವನ್ನು ಮಾಡಿದಲ್ಲಿ ಕಕ್ಕಡವಾಗಿ ಎನ್ನುವುದು ದೊರೆಯುತ್ತದೆ. ಇದು ನನ್ನ ಆಶೀರ್ವಾದ. ಹೌದು. ಹೀಗೆ ಧರ್ಮ ಸ್ಥಾಪನೆಯನ್ನು ಮಾಡಬಹುದು ಮನುಷ್ಯರು. ಅಷ್ಟೇ ಅಲ್ಲ ಸ್ವಾಮಿ, ಚತುರ್ಥಿಯ ದಿವಸ ಗಣಪತಿಯ ಪೂಜೆ. ನಮ್ಮ ಮಗ ಗಣಪತಿ ವಿಘ್ನ ನಿವಾರಕನಾಗಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದಾದರೆ ಗಣಪತಿಯ ಪೂಜೆಯನ್ನು ಮಾಡಿ ಆಮೇಲೆ ಯಾವುದೇ ಕಾರ್ಯಗಳನ್ನು ಕೈಗೊಳ್ಳಬೇಕು. ಮೊದಲ ಪೂಜೆ ಗಣಪತಿಗೆ ಸಲ್ಲುತ್ತದೆ, ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತದೆ. ಆದ್ದರಿಂದ ಅವನ ಪೂಜೆಯನ್ನು ಮಾಡಬಹುದು. ಅಷ್ಟೇ ಅಲ್ಲ, ಪಂಚಮಿಯ ದಿವಸ ನಾಗನ ಪೂಜೆ. ನಾಗನ ಪೂಜೆಯನ್ನು ಮಾಡಿದಲ್ಲಿ ಸಂತಾನ ಭಾಗ್ಯವನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ಯಾವುದೇ ರೋಗ ರುಜಿನಗಳು ಇದ್ದರೂ ಕೂಡ ದೂರವಾಗುತ್ತದೆ ಎಂಬ ಮಾತಿದೆ. ಷಷ್ಠಿಯ ದಿವಸ ಸುಬ್ರಹ್ಮಣ್ಯನ ಪೂಜೆ. ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡಿದಲ್ಲಿ ಸಕಲ ಐಶ್ವರ್ಯ ಸುಖ ಸಂಪತ್ತನ್ನು ಪಡೆಯಬಹುದು. ನಾಗದೋಷವನ್ನು ನಿವಾರಿಸಬಹುದು. ನಾಗದೋಷವನ್ನು ಯಾವ ರೀತಿ ನಿವಾರಿಸಬಹುದು? ಯಾಕೆ ಈ ರೀತಿ ಹೇಳಿದ್ದಾರೆ ಪ್ರಾಜ್ಞರು? ಗರುಡನ ಹೆದರಿಕೆಯಿಂದ ನಾಗಗಳು ಹೆದರಿ ಓಡುತ್ತಾ ಇರುವಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನು ಅವರಿಗೆ ಆಸರೆಯನ್ನು ಕೊಟ್ಟಂತ ಸಂದರ್ಭ. ಆ ಹೊತ್ತಿನಲ್ಲಿ ನಾಗದೇವತೆಗಳು ಹೇಳಿದಂತಹ ಮಾತು ಒಂದು, ನಿನ್ನನ್ನು ಪೂಜಿಸಿದಲ್ಲಿ ನಮ್ಮ ಅನುಗ್ರಹವಾಗುತ್ತದೆ. ಆದ್ದರಿಂದ ಸುಬ್ರಹ್ಮಣ್ಯನನ್ನು ಪೂಜಿಸಿದಲ್ಲಿ ನಾಗದೇವರ ಅನುಗ್ರಹ ಎನ್ನುವುದಾಗುತ್ತದೆ ಸ್ವಾಮಿ. ಅಷ್ಟೇ ಅಲ್ಲ, ಸಪ್ತಮಿಯ ದಿವಸ ಸೂರ್ಯದೇವರ ಪೂಜೆ. ಸೂರ್ಯದೇವರ ಪೂಜೆಯನ್ನು ಮಾಡಿದಲ್ಲಿ ಐಶ್ವರ್ಯ ಸುಖ ಸಂಪತ್ತನ್ನು ಪಡೆಯಬಹುದು ಎಂಬುದಾಗಿ ಪಾಂಡವರು ತೋರಿಸಿಕೊಟ್ಟಿದ್ದಾರೆ. ವನವಾಸ ಮಾಡುವಂತಹ ಸಂದರ್ಭದಲ್ಲಿ ಅಕ್ಷಯ ಪಾತ್ರೆಯನ್ನು ಪಡೆದವರಿದ್ದಾರೆ. ಸತ್ಯಭಾಮೆಯ ತಂದೆ ಸತರಂಜಿತ ಮಹಾರಾಜ ಸಮಂತಕ ಮಣಿಯನ್ನು ಪಡೆದವನಿದ್ದಾರೆ, ಐಶ್ವರ್ಯವನ್ನು ಪಡೆದವನಿದ್ದಾರೆ. ಅದರಿಂದಾಗಿ ಅಷ್ಟೇ ಅಲ್ಲ, ಅಷ್ಟಮಿಯ ದಿವಸ ಕೃಷ್ಣನ ಪೂಜೆ. ಕೃಷ್ಣನ ಪೂಜೆಯನ್ನು ಮಾಡಿದಲ್ಲಿ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತದೆ ಸ್ವಾಮಿ. ಸಂತಾನ ಭಾಗ್ಯವನ್ನು ಪಡೆಯಬಹುದು. ಸಂತಾನ ಗೋಪಾಲಕೃಷ್ಣನಾಗಿ ನೆಲೆಗೊಂಡಿದ್ದಾನೆ ಕೃಷ್ಣ ಪರಮಾತ್ಮ ಸ್ವಾಮಿ. ನವಮಿಯ ದಿವಸ ರಾಮನ ಪೂಜೆ.
ಮರ್ಯಾದ ಪುರುಷೋತ್ತಮನ ಪೂಜೆಯನ್ನು ಮಾಡಿದಲ್ಲಿ ಎಲ್ಲಿ ಹೋದರೂ ಕೂಡ ಮರ್ಯಾದೆ ಎನ್ನುವುದು ಸಿಗುತ್ತದೆ. ರಾಮನ ಪೂಜೆಯನ್ನು ಮಾಡಿದಲ್ಲಿ ಅಷ್ಟೇ ಅಲ್ಲ, ದಶಮಿಯ ದಿವಸ ಶಮಿ ವೃಕ್ಷದ ಪೂಜೆ ಅರ್ಥ ದುರ್ಗಾ ಪೂಜೆ. ದುರ್ಗಾ ಪೂಜೆಯನ್ನು ಮಾಡಿದಲ್ಲಿ ವಿಜಯ ಪ್ರಾಪ್ತಿಯನ್ನು ಆಗುತ್ತದೆ ಸ್ವಾಮಿ. ಅಷ್ಟೇ ಅಲ್ಲ, ಏಕಾದಶಿಯ ದಿವಸ ಶ್ರೀಹರಿಯ ಪೂಜೆ. ಶ್ರೀಹರಿಯ ಪೂಜೆಯನ್ನು ಮಾಡಿದಲ್ಲಿ, ಏಕಾದಶಿ ವ್ರತವನ್ನು ಆಚರಿಸಿದಲ್ಲಿ ಸಕಲ ಐಶ್ವರ್ಯವನ್ನು ಪಡೆಯಬಹುದು, ಪಾಪಗಳನ್ನು ನಾಶ ಮಾಡಿಕೊಳ್ಳಬಹುದು ಸ್ವಾಮಿ. ಅಷ್ಟೇ ಅಲ್ಲ, ದ್ವಾದಶಿಯ ದಿವಸ ತುಳಸಿಯ ಪೂಜೆ. ಹೆಣ್ಣು ಮಕ್ಕಳು ತುಳಸಿಯ ಪೂಜೆಯನ್ನು ಮಾಡಬೇಕು, ಅದರಿಂದ ಪುಣ್ಯ ಸಂಪಾದನೆಯನ್ನು ಪಡೆಯಬಹುದು. ತ್ರಯೋದಶಿಯ ದಿವಸ ಮನ್ಮಥನ ಪೂಜೆಯನ್ನು ಮಾಡಬಹುದು ಸ್ವಾಮಿ. ಅಮಾವಾಸ್ಯೆಯ ದಿವಸ ಲಕ್ಷ್ಮಿಯ ಪೂಜೆ. ಲಕ್ಷ್ಮಿಯ ಪೂಜೆಯನ್ನು ಮಾಡಿದಲ್ಲಿ ಸಕಲ ಅಷ್ಟೈಶ್ವರ್ಯವನ್ನು ಪಡೆಯಬಹುದಂತೆ ಸ್ವಾಮಿ. ಹಾ, ಅಷ್ಟೇ ಅಲ್ಲ, ಹುಣ್ಣಿಮೆಯ ದಿವಸ ದತ್ತಾತ್ರೇಯ ಹಾಗೂ ಹನುಮಂತನ ಪೂಜೆಯನ್ನು ಮಾಡಬಹುದು. ಹನುಮಂತನ ಪೂಜೆಯನ್ನು ಮಾಡಿದಲ್ಲಿ ಬ್ರಹ್ಮಚರ್ಯ ವೃತಕ್ಕೆ ಯಾವುದೇ ತೊಂದರೆ ಎನ್ನುವುದಾಗುವುದಿಲ್ಲ. ಹೀಗೆ ದೇವತೆಗಳ ವೃತವನ್ನು ಆಚರಣೆ ಪೂಜೆಯನ್ನು ಮಾಡುವುದಕ್ಕಾಗಿ ಋಷಿಮುನಿಗಳು ದಾರಿಯನ್ನು ತೋರಿಸಿಕೊಟ್ಟವರಿದ್ದಾರೆ. ಅಷ್ಟೇ ಅಲ್ಲ ಸ್ವಾಮಿ, ಚತುರ್ದಶಿಯ ದಿವಸ ನಿಮ್ಮ ಪೂಜೆ ಯಾವ ರೀತಿ? ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸದಂದು ನಿಮ್ಮ ಪೂಜೆಯನ್ನು ಮಾಡಬಹುದು. ಅದುವೇ ಆ ದಿವಸ ಮಹಾಶಿವರಾತ್ರಿ. ಸತ್ಯ ಸ್ವಾಮಿ, ಶಿವ ಅಂದರೆ ಮಂಗಳ. ಆ ದಿವಸ ಮಂಗಳ ರಾತ್ರಿ, ಅರ್ಥ ಶಿವರಾತ್ರಿ ಎಂಬುದಾಗಿ ಅರ್ಥ. ಎಲ್ಲಾ ದೇವತೆಗಳನ್ನು ಒಂದು ಗಳಿಗೆಯಲ್ಲಿ ದಿವ್ಯ ಸ್ಥಾನವಂತಲ್ಲಿ ಪೂಜೆಯನ್ನು ಮಾಡಬಹುದು, ಯಾವ ತಿಥಿಯಲ್ಲಿ ಎಂಬುದಾಗಿ ಹೇಳುತ್ತಾರೆ. ಹಾಗಂತ ಇಲ್ಲಿ ನಿಮಗೆ ಹಾಗಲ್ಲ ಸ್ವಾಮಿ. ಶಿವರಾತ್ರಿ ದಿವಸ ಯಾವ ಗಳಿಗೆಯಲ್ಲೂ ಯಾವ ಹೊತ್ತಿನಲ್ಲೂ ಪೂಜೆಯನ್ನು ಮಾಡಬಹುದು. ಮಂಗಳಕರವಾದ ದಿವಸವಾಗಿದೆ ಆ ದಿವಸ. ಹೀಗೆ ಪೂಜೆಯನ್ನು ಮಾಡಿಕೊಂಡು ಧರ್ಮ ಸ್ಥಾಪನೆಯನ್ನು ಮಾಡಬಹುದಿತ್ತು, ಧರ್ಮ ಪಾಲನೆ ಮಾಡಬಹುದಿತ್ತು. ಹಾಗಂತ ಹೇಳಿ ಭೂಲೋಕದ ಜನರೆಲ್ಲರೂ ಇದು ಗೊತ್ತಿದ್ದು ಅವರು ಅನುಸರಿಸಿಕೊಂಡು ಹೋಗುತ್ತಾ ಇಲ್ಲ. ಆದ್ದರಿಂದ ಅಧರ್ಮವೇ ತಾಂಡವಾಡುತ್ತಾ ಇದೆ ಸ್ವಾಮಿ. ಆದ್ದರಿಂದ ಭೂಲೋಕದಲ್ಲಿ ಮನುಷ್ಯರಿಗೆ ತಂದೆ ತಾಯಿಗಳ ಸ್ಥಾನದಲ್ಲಿರುವವರು ನಾವು ಸ್ವಾಮಿ. ಮಕ್ಕಳು ತಪ್ಪಿನಾಡಿದಾಗ ತಂದೆ ತಾಯಿಗಳು ಅವರನ್ನು ಸರಿದಾರಿಗೆ ತರುವುದು ಕರ್ತವ್ಯವಾಗಿದೆ ತಂದೆ ತಾಯಿಗಳ. ಅದರಲ್ಲಿಯೂ ತಾಯಿಯಾದ ನನ್ನ ಕರ್ತವ್ಯ ಹೇಗೆ ಪಾರ್ವತಿಯಾಗಿ ಮಕ್ಕಳನ್ನು ತೀಡುವುದು, ಸರಿದಾರಿಗೆ ತರುವುದು ನನ್ನ ಕರ್ತವ್ಯವಾಗಿದೆ. ಅದಕ್ಕಾಗಿ ಭೂಲೋಕಕ್ಕೆ ಹೋಗಬೇಕು, ಧರ್ಮ ಸ್ಥಾಪನೆಯನ್ನು ಮಾಡಬೇಕೆನ್ನುವುದೇ ನನ್ನ ಆಸೆ. ಅದಕ್ಕಾಗಿ ಅಪ್ಪಣೆಯನ್ನು ಕೊಡಬೇಕು ನಾವು. ಪಾರ್ವತಿ, ಈ ಹಿಂದೆ ಧರೆಯಲ್ಲಿ ಅಧರ್ಮವು ತಾಂಡವಾಡಿದಂತಹ ಸಂದರ್ಭದಲ್ಲಿ ಧರೆಯ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ಭೂಲೋಕಕ್ಕೆ ಇಳಿದವರು ನಾವಿದ್ದೇವೆ. ಅಷ್ಟು ಮಾತ್ರ ನಾನಾ ಬಗೆಯ ರೂಪದಲ್ಲಿಯೂ ಅಥವಾ ನಾನಾ ನಾಮಾಂಕಿತದಿಂದ ನೆಲೆಗೊಂದು ಭಕ್ತರನ್ನು ರಕ್ಷಣೆ ಮಾಡುತ್ತಾ ಬಂದವರಿದ್ದೇವೆ. ಸತ್ಯ. ಈ ಹೊತ್ತಿನಲ್ಲಿ ಏನು ಸ್ವಲ್ಪ ತಡವಾಯಿತು, ತಡ ಮಾಡುವುದಲ್ಲ, ಇವತ್ತಿನ ಸಭೆಯನ್ನು ಪೂರ್ಣಗೊಳಿಸಿ ಭೂಲೋಕಕ್ಕೆ ಇಳಿಯೋಣ. ಯಾಕೆ ಧರ್ಮ ರಕ್ಷಣೆಗೆ ಹೋಗುವಂತ ಹೇಳಿದವನು ನೀನೆ ತಾನೆ? ಹೌದು. ಈಗ ಯಾಕೆ ಕೂಡ ಹಾಗಂತ ಹೇಳಿ ನಾವಿರುವರು ಹೋಗುದಲ್ಲ. ಇದಕ್ಕಿಂತ ಮುಂಚೆ ಅದೆಷ್ಟೋ ಸಲ ನಾವು ಭೂಮಿಗೆ ಇಳಿದು ಧರ್ಮ ಸ್ಥಾಪನೆಯನ್ನು ಮಾಡಿದವರಿದ್ದೇವೆ. ಉಮಾಮಹೇಶ್ವರರಾಗಿ, ಪಾರ್ವತಿ ಪರಮೇಶ್ವರರಾಗಿ ನೆಲೆ ನಿಂತು ಧರ್ಮ ಸ್ಥಾಪನೆಯನ್ನು ಮಾಡಿದವರು ಹೌದು, ಸತ್ಯ. ಹಾಗಂತ ಹೇಳಿ ಈ ಸಲ ನಾನು ಒಬ್ಬಳೇ ಹೋಗಬೇಕು, ಶಕ್ತಿ ಸ್ವರೂಪಿಣಿಯಾದ ನಾನು ಒಬ್ಬಳೇ ಇಳಿಯಬೇಕು, ಭೂಲೋಕದಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡಬೇಕೆನ್ನುವುದೇ ನನ್ನ ಅಭಿಲಾಷೆ. ಹೌದು. ಮಕ್ಕಳನ್ನು ಕೊರೆಯಬೇಕೆಂಬ ಬಯಕೆ ನಿನ್ನದು. ಹೌದು. ಆಗಲಿ, ಹೋದಂತ ನೀನು ಮನೆಯಲ್ಲಿ ನೆಲೆಯಾಗುವಂತ ಶಕ್ತಿ ದೇವತೆ ಆಗು, ಮನದಲ್ಲಿ ನೆಲೆಯುವಂತ ಮಾತು ದೇವತೆ ಆಗು, ಅನುಗ್ರಹಿಸುತ್ತೇನೆ. ಪತಿ ಪರಮೇಶ್ವರ ದೇವರಿಂದ ಒಪ್ಪಿಗೆಯನ್ನು ಪಡೆದಾಗಿದೆ. ಹಾಗಂತ ಹೇಳಿ ಒಮ್ಮಿಂದ ಮೇಲೆ ಭೂಮಿಗೆ ಇಳಿಯುವುದೇ ಸಾಧ್ಯವಿಲ್ಲ. ಅದಕ್ಕಾಗಿ ಕಾಲದ ನಿರೀಕ್ಷೆಯಲ್ಲಿ ಇರುತ್ತೇನಂತೆ.